ಅಷ್ಟಲ್ಲದೆ ಊರಿನ ಒಬ್ಬ ವ್ಯಕ್ತಿ ನಮ್ಮನ್ನು ಗುರುತಿಸಬೇಕಂತಾದ್ರೆ ಅಣ್ಣ ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳು? ಹುಟ್ಟಿದ ಮುಂದಿನವರೆಗೆ ಪ್ರಾರಂಭ ಆಯಿತು ಉದರಾಂತಿ ಶಮನಗೊಳಿಸುವುದಕ್ಕೆ ದಾರಿಯನ್ನು ಕಂಡುಕೊಂಡವ ನಾನು. ಮಾಡಿಸ್ತಾ ಇದೆ ಅಲ್ಲ ನೀನು, ಇದಕ್ಕೆ ನಾವಿರುವರು ಇದನ್ನು ಬರೆದು ಬೆಳಗ್ಗೆ ಅಡಗಿ ಕುಳಿತಿರುವಂತಹ ಜಲಚರ ಪ್ರಾಣಿಗಳು ಆಹಾರವಾಗಿ ಸಿಗಲಬಹುದು. ಇಳಿಯೋಣವೇ? ನಮ್ಮ ಸ್ವರವೇ ಹಾಗೆ ಸ್ವಲ್ಪ ಕಡಿಮೆ. ನೀನು ಕುಳಿತಾಗ ಹೌದು ಅದೇನದು? ಇದು
ಎಲೆ ಎಲೆ ಯಾವ ಎಲೆ ಸಂತೋಷವಾಯಿತು. ನೀವು ಗೆದ್ದವರು, ನಾನು ಸೋತವರು. ಅದು ಗೊತ್ತಿದೆ. ನಿಮ್ಮನ್ನು ಕಂಡು ಸಂತೋಷಗೊಂಡು ನಿಮಗೆ ಪಾರಿತೋಷಿಕ ರೂಪದಲ್ಲಿ ಒಂದು ವರ ವರ ಹೊರಬೇಕು ಅಂತ ಭಾವಿಸಿ. ವರ ಮಾತ್ರ ವರ ಏನು ಕೊಡ್ತೀಯಾ? ವರ ಕೊಡ್ತೀಯ. ಅಷ್ಟು ಸಿಟ್ಟು ಬರುದು. ಗೆದ್ದವರು ನಾವು, ಸೋತವರು ನೀನು. ಸೋತವರು ತನ್ನನ್ನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನೋ? ಅಕ್ಕೋ ಅಲ್ಲಿ ನೋಡು, ಇಲ್ಲಿ ನೋಡು. ಅದು ಎಂತದ್ದು ಗೊತ್ತಾ? ಕೈ ಒಂದು ರೀತಿಯ ಕೊಟ್ಟ ಕೈ. ಈಗ ಸರಿ ಇಲ್ವಾ? ಬೆನ್ನಿಗೆ ಪೆಟ್ಟು ಕೊಟ್ಟ ಕೈ. ಮುಂದೆ ಕೊಡಲಿರುವ ಕೈ, ಬೇಡುವ ಕೈ ಅಲ್ಲ. ಎಲ್ಲಿ ಬೇಕು, ಎಷ್ಟು ಬೇಕು, ಹೇಗೆ ಬೇಕು ಕೇಳಿದ್ದು ಕೊಡ್ತೇನೆ. ನೀವೇ ಕೊಡ್ತೀರಾ? ನನಗೆ ಕೇಳಿದ್ರೆ ಆದೀತು ಅಂತ ಉಂಟು, ಮನಸ್ಸುಂಟು, ಮಾರ್ಗ ಇಲ್ಲ ಅಂತ. ಮಾರ್ಗ ಇಲ್ಲ ಅಂದ್ರೆ ನೀವು ಬಲಿಷ್ಠರು. ನಾನು ಕೇಳಿದ ಬಳಿಕ ನೀವು ಕೊಡದೆ ಹೋದ್ರೆ ಬಲಾತ್ಕಾರವಾಗಿ ತಗೊಳ್ಳಿಕ್ಕೆ ನನ್ನಿಂದ ಸಾಧ್ಯವ. ಅದಕ್ಕಾಗಿ ನೀವು ಮಾತು ಕೊಡ. ಅಲ್ಲ, ನೀನು ತಟ್ಟುತ್ತೀಯ, ನಾನು ತಟ್ಟಬೇಕು. ನೀನು ಏನು ಕೇಳ್ತೇವೆ ಈ ಕ್ಷಣದಲ್ಲಿ ನಿನ್ನ ಸಣ್ಣ ಮುಷ್ಟಿಯೊಳಗೆ ಹೇಗೆ ಸಿಕ್ಕಿಕೊಳ್ಳುದು? ನನ್ನ ಮಾತಿನ ಧ್ವನಿ ಏನು ಅಂತ ನಿಮಗೆ ಅರ್ಥ ಆಗಿಲ್ಲ. ನನ್ನ ಹಿಡಿತದಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ ಎಂಬುದೇ ನನ್ನ ಮಾತಿನ ಅರ್ಥ. ಓ ವೀರರೇ, ಓ ಶೂರರೇ, ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ಪ್ರಾಣ. ಏನು ಮಾಡುವ ಪ್ರಾಣವ ಹೇಳಿದೆ ಪ್ರಾಣವ ಕೇಳಿದೆ ಉಂಟೆ. ಈಗ ಪ್ರಾಣ ಕೇಳಿದಂತ ಕೂಗುದ? ಕೊಡಿ 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 ಕೊಡಿ. ಅವಸರ ಮಾಡಬೇಡ, ನಿನಗೆ ಬಹಳಷ್ಟು ಅವಸರ ಆಗ್ತದೆ. ಕೊಡಿ 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 ಕೊಡಿ. ನಮ್ಮಿರುವರ ಪ್ರಾಣ ನನಗೆ ಬೇಕು ಅಂತಾದ್ರೆ ನಮ್ಮ ಶರೀರಕ್ಕೆ ಒಂದು ಬಿಂದು ನೀರು ಸೋಕದ ರೀತಿಯಲ್ಲಿ ನಮ್ಮಿರುವರ ಪ್ರಾಣವನ್ನು ತೆಗೆದುಕೋ. ಮರಿಯನು ಬಿಡುವರು ಕೋಳಿ ಮುಖಾನೆ ಮೇಲೆ ಮುಗಿದಿದ್ದಾರೆ ಆದಿ ಮಧ್ಯಾಂತ ರಹಿತನಾದಂತಹ ನನ್ನ ನೆಲೆಯೇನು ಅಂತ ಇವರಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಇಂತಹ ಕೇಳಿಕೆಯನ್ನು ಮುಂದಿರಿಸಿದ್ದಾರೆ. ನನಗೂ ಇವರಿಗೂ ಹತ್ತಿರದ ಸಂಬಂಧ ಇದೆ.
ಅಜ್ಞಾನದಿಂದ ಅರಿಯದವರಾಗಿದ್ದಾರೆ. ಈ ಸಂದರ್ಭದಲ್ಲಿ ಇವರಿಗೆ ಸುಜ್ಞಾನವನ್ನು ಕರುಣಿಸುತ್ತೇನೆ. ಇವರ ಸಮಕ್ಷದಲ್ಲಿ ವಿರಾಟ್ ರೂಪದಲ್ಲಿ ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಅಜ್ಜರಾದಂತಹ ನಮ್ಮ ನೆತ್ತಿಯ ಮೇಲೆ ಕೈಯಿಟ್ಟು ನಮಗೆ ಸುಜ್ಞಾನವನ್ನು ಅನುಗ್ರಹ ಮಾಡಿದ್ದು. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವವಿರಾಟ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿದ್ದೀವಿ. ನಾವು ಮತ್ತು ನೀನು ನಮ್ಮೊಳಗಿರುವಂತಹ ಸಂಬಂಧ ಏನು ಎಲ್ಲವೂ ಈಗ ಬರಲಟ್ಟಾಗಿದೆ. ಓ ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡುತ್ತಂದೆ. ಹುಟ್ಟಿದ ಅಕ್ಷರವೇ ಅಣ್ಣ ತಮ್ಮಂದಿರ ಅನ್ನುವಂತ ಸಂಬಂಧವನ್ನು ನಾವು ಮಾಡಿಕೊಂಡಿದ್ದೇವೆ ವಿನಃ ನಮ್ಮನ್ನು ಕರೆಯುವುದಕ್ಕೆ ಸರಿಯಾದಂತ ಹೆಸರು ಅನ್ನುವಂಥದ್ದಿಲ್ಲ. ಬದುಕುವಂತ ಆಚರಣೆ ನಮಗಿಲ್ಲ ತಂದೆ. ಕಟ್ಟ ಕಡೆಯಾದಂತ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವಂತ ಮೊದಲು ಈ ಲೋಕದಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸು. ನನ್ನ ಕರುಣ ಕಿಲ್ಬಿಷರಿಂದ ಹುಟ್ಟಿಕೊಂಡಂತಹ ನನ್ನ ಮಕ್ಕಳೇ ನೀವಾಗಿದ್ದೀರಿ. ನಿಮಗೆ ತಂದೆಯೂ ನಾನು, ತಾಯಿಯೂ ನಾನು. ಹುಟ್ಟಿದಾಕ್ಷಣ ನನ್ನಿಂದ ದೂರವಾಗಿದೆ. ಏನಿದರ ಅರ್ಥ? ಅಪ್ಪ ಅಮ್ಮನ ಪ್ರೀತಿ ದಕ್ಕದಂತಹ ಮಕ್ಕಳು ಈ ತರನಾದ ರಾಕ್ಷಸೀ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಅಂತ ನಾನು ಹೇಳಿದ ಹಾಗಾಯಿತು. ಹುಟ್ಟುವಾಗ ದೇಹ ಮಾತ್ರ ಇರ್ತದೆ, ಸತ್ತ ಬಳಿಕ ಹೆಸರು ಮಾತ್ರ ಇರ್ತದೆ, ದೇಹ ಇರುವುದಿಲ್ಲ. ನಿಮಗೆ ಹೆಸರು ಬೇಕು ಅಂದ್ರೆ ಅಸ್ತಿತ್ವ ಬೇಕು. ನಾನೇ ಹೆಸರು ನಿಲ್ಲಿಸುತ್ತೇನೆ. ಮದಿರದ ಕಾಂತಿಯ ನಿನ್ನನ್ನು ಮಧು ಎಂದು ಕರೆಯುತ್ತೇನೆ. ಕಠಿಣ ಕಾಯದ ನೀನು ಕೈಟಭ ಎಂಬ ಹೆಸರಿಗೆ ಪಾತ್ರನಾಗಿ ನೀವೀವರು ಮಧುಕೈಟವರು ನನ್ನ ಮಕ್ಕಳು. ನೀವು ಕೇಳಿದ್ದೆಲ್ಲ ಕೊಡ್ತೇನೆ. ಕೊಟ್ಟ ಮಾತನ್ನು ನಾನು ಉಳಿಸಬೇಕಂದ್ರೆ ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ತಲೆ ಕಡಿಮೆ ನಾವು ಸಾಯುವಾಗ ನೀರು ಸಿಗಬಾರದು. ಅದಕ್ಕಾಗಿ ನನ್ನ ತೊಡೆಗಳೆರಡನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ನಿಮ್ಮ ಶಿರಗಳನ್ನು ಇಡೀ